ಉಡುಪಿಯಲ್ಲಿ ತಾಯಿ ಮೂವರು ಮಕ್ಕಳನ್ನ ನಿರ್ದಯವಾಗಿ ಅಮಾನುಷವಾಗಿ ಹತ್ಯೆ ಮಾಡಿದ ನರಹಂತಕ ಪ್ರವೀಣ್ ಚೌಗಲೆ ಕೊನೆಗೂ ಬೆಳಗಾವಿಯ ಕುಡಚಿಯಲ್ಲಿ ಬೆಳಗಾವಿ ಮತ್ತು ಉಡುಪಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಸೆರೆ ಸಿಕ್ಕಿದ್ದಾರೆ. ಉಡುಪಿಗೆ ಬಿಗಿ ಭದ್ರತೆಯಲ್ಲಿ ಕರೆತಂದ ಪೊಲೀಸರು ಕೋರ್ಟಿಗೆ ಹಾಜರುಪಡಿಸಿದ್ದು ನ್ಯಾಯಾಧೀಶರು 14 ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಆದೇಶಿಸಿದ್ದಾರೆ. ಅಂದಹಾಗೆ ಯಾರು ಈ ಪ್ರವೀಣ್ ಚೌಗಲೆ, ಹೇಗೆ ಮಾಡಿದ ನರಹಂತಕ ಈ ಅಮಾನುಷ ಕೃತ್ಯ, ಪಿನ್ ಟು ಪಿನ್ ಡೀಟೇಲ್ ಇಲ್ಲಿದೆ ನೋಡಿ. ಕೃಷ್ಣನೂರು ಉಡುಪಿಯಲ್ಲಿ ತಾಯಿ ಮೂವರು ಮಕ್ಕಳನ್ನು ನಿರ್ದಯವಾಗಿ ಅಮಾನುಷವಾಗಿ ಹತ್ಯೆ ಮಾಡಿದ ನರಹಂತಕ ಪ್ರವೀಣ್ ಚೌಗಲೆ ಕೊನೆಗೂ ಬೆಳಗಾವಿಯ ಕುಡಚಿಯಲ್ಲಿ ಬೆಳಗಾವಿ ಮತ್ತು ಉಡುಪಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಸೆರೆ ಸಿಕ್ಕಿದ್ದು ಇದೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. 4 ನಿರ್ದಯವಾಗಿ ಹತ್ಯೆ ಮಾಡಿದ್ದ ಈ ಪ್ರವೀಣ್ ಚೌಗಲೆ ಹಿಂದೆ ಮಹಾರಾಷ್ಟ್ರದಲ್ಲಿ ಪೊಲೀಸ್ ಆಗಿದ್ದ. ಪುಣೆಯಲ್ಲಿ ಈತ ಪೊಲೀಸ್ ಕೆಲಸಕ್ಕೆ ಸೇರಿದ್ದ. ಆದರೆ ಅದ್ಯಾಕೋ ಗೊತ್ತಿಲ್ಲ, 3 ತಿಂಗಳಲ್ಲಿ ರಾಜೀನಾಮೆ ನೀಡಿ ಏರ್ ಇಂಡಿಯಾ ಸೇರಿಕೊಂಡ. ಕಳೆದ 10 ವರ್ಷಗಳಿಂದ ಈತ ಏರ್ ಇಂಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದ. ಏರ್ ಇಂಡಿಯಾದಲ್ಲಿ ಕ್ಯಾಬಿನ್ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ. ಸರಳ ಮತ್ತು ಸೌಮ್ಯ ಸ್ವಭಾವ ಹೊಂದಿದ್ದ. ಚೌಗಲೆ ಹಿಂದೂವಾಗಿದ್ದರೂ ಮುಸ್ಲಿಂ ಮಹಿಳೆಯನ್ನು ಮದುವೆಯಾಗಿದ್ದ. ಆದರೆ ಅವಳಿಗೆ ಹಿಂದೂ ಹೆಸರನ್ನು ಇಟ್ಟಿದ್ದು. 2 ಮಕ್ಕಳಿದ್ದಾರೆ. ಮಂಗಳೂರು ಏರ್ಪೋರ್ಟಿನಲ್ಲಿ ಏರ್ ಇಂಡಿಯಾದ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ ಪ್ರವೀಣ್ಗೆ ಹೊಸದಾಗಿ ಸೇರಿಕೊಂಡಿದ್ದ ಯುವತಿ ಐನಾಜ್ಲಾ ಪರಿಚಯವಾಗಿದ್ದಳು. ಆದರೆ ಈ ಪರಿಚಯವನ್ನು ಬೇರೆಯದ್ದೇ ಅರ್ಥದಲ್ಲಿ ಆರೋಪಿ ಚೌಗಲೆ ಪರಿಗಣಿಸಿದ್ದ ಎನ್ನಲಾಗಿದೆ. ಪ್ರಾಥಮಿಕ ತನಿಖೆಗಳ ಆಧಾರದಲ್ಲಿ ಆರೋಪಿ ಪ್ರವೀಣ್ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದ ಎನ್ನಲಾಗಿದೆ. ಆದರೆ ಅದ್ಯಾವುದೋ ಅಸೂಯೆ ಮತ್ತು ದ್ವೇಷ ಈತನಿಗೆ ಕೊಲೆಯನ್ನು ಪ್ರಚೋದಿಸಿದೆ ಎಂದು ಹೇಳಲಾಗಿದೆ. ಆರೋಪಿ ಚೌಗಲೆ ಉಡುಪಿಯ ಕೊಲೆಯಾದ ಮನೆ ಮತ್ತು ಮನೆಯವರನ್ನು ಬಹಳ ಹತ್ತಿರದಿಂದ ಬಲ್ಲವನಾಗಿದ್ದ. ಹತ್ಯಾಕಾಂಡ ನಡೆಸಲು ಬಂದಿದ್ದ ದಿನ ಕೂಡ ಆಟೋ ಚಾಲಕನಿಗೆ ಇವನೇ ಮಾರ್ಗ ಹೇಳಿದ್ದ. ಒಟ್ಟಿಗೆ ಕೆಲಸ ಮಾಡುತ್ತಿದ್ದ ಐನಾಜ್ ಆಗಿತ್ತು ಟಾರ್ಗೆಟ್. ಎದುರು ಸಿಕ್ಕವರನ್ನೆಲ್ಲ ನಿರ್ದಯವಾಗಿ ಕೊಂದ ಕ್ರೂರಿ. ಹೌದು, ಭಾನುವಾರ ಮುಂಜಾನೆ ಮಂಗಳೂರಿನಿಂದ ಉಡುಪಿಗೆ ಬಂದಿದ್ದ ಆರೋಪಿ ಚೌಗಲೆ ಆಟೋ ಹತ್ತಿಕೊಂಡು ನೇರವಾಗಿ ಐನಾಜ್ ಮನೆಗೆ ಬಂದಿದ್ದಾನೆ. ಯಾವ ದಾರಿಯಲ್ಲಿ ಆಟೋ ಓಡಿಸಬೇಕೆಂದು ಆತನೇ ಹೇಳಿದ್ದಾನೆ. ಐನಾಜ್ ಮನೆಯಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಿರುವಾಗಲೇ ಏಕಾಏಕಿ ಮನೆಗೆ ನುಗ್ಗಿ ಇರಿದು ಕೊಲೆ ಮಾಡಿದ್ದಾನೆ. ಐನಾಜ್ ಆತನ ಟಾರ್ಗೆಟ್ ಆಗಿದ್ದ ಕಾರಣ ಆಕೆಯನ್ನೇ ಆತ ಹುಡುಕಿಕೊಂಡು ಬಂದಿದ್ದಾನೆ. ಮೊದಲು ಆತ ಆಕೆಯನ್ನು ಕೊಂದಿದ್ದಾನೆ. ಬಳಿಕ ಅಡ್ಡ ಬಂದ ಉಳಿದವರನ್ನು ನಿರ್ದಯವಾಗಿ ಮುಗಿಸಿದ್ದಾನೆ. ಕೇವಲ 15 ನಿಮಿಷಗಳಲ್ಲಿ 4 ಕೊಲೆಗಳನ್ನು ಮಾಡಿ ಮುಗಿಸಿದ್ದಾನೆ ಎಂದು ತನಿಖೆ ವೇಳೆ ಪೊಲೀಸರಿಗೆ ಬಾಯ್ಬಿಟ್ಟಿದ್ದಾನೆ. ಹಸೀನಾ ಮತ್ತು ಅವರ ಮಕ್ಕಳಾದ ಮಂಗಳೂರಿನಲ್ಲಿ ಲಾಜಿಸ್ಟಿಕ್ ಒಂದರಲ್ಲಿ ಕೆಲಸದಲ್ಲಿರುವ ಅಫ್ನಾನ್, ಏರ್ ಇಂಡಿಯಾದಲ್ಲಿ ಉದ್ಯೋಗಿಯಾಗಿರುವ ಐನಾಜ್ ಹಾಗೂ 8ನೇ ತರಗತಿಯ ಆಸಿಮ್ ನರಹಂತಕ ಪ್ರವೀಣ್ ಕೈಯಲ್ಲಿ ಕೊಲೆಯಾದ ದುರ್ದೈವಿಗಳಾಗಿದ್ದಾರೆ. ಕೊಲೆಯಾದ ಹಸೀನಾ ಅವರ ಅತ್ತೆ ಹಾಜಿರಾ ಚೂರಿ ಇರಿತದಿಂದ ಗಂಭೀರವಾಗಿ ಗಾಯಗೊಂಡಿದ್ದು ಮಣಿಪಾಲ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇದೀಗ ಚೇತರಿಸಿಕೊಳ್ಳುತ್ತಿದ್ದಾರೆ. ಮನೆಯೊಳಗೆ ಕೂಗಾಟಕ್ಕೆ ಧಾವಿಸಿ ಬಂದ ಬಾಲಕ, ಕಟುಕನ ಕೈಗೆ ಜೀವ ಕಳಕೊಂಡ 12ರ ಆಸೀಮ್. ಬ್ರಹ್ಮವರ ಖಾಸಗಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕ ಆಸೀಮ್ ನೆರೆಮನೆಯವರ ಸ್ನೇಹಿತರೊಂದಿಗೆ ಆಟವಾಡಲು ಸೈಕಲ್ನಲ್ಲಿ ತೆರಳಿದ್ದ. ಬೆಳಗ್ಗೆ 8:30ರ ಸುಮಾರಿಗೆ ತಿಂಡಿ ತಿನ್ನುವುದಕ್ಕೆ ಮನೆಗೆ ಮರಳಿದ್ದ. ಅಷ್ಟೊತ್ತಿಗಾಗಲೇ ಪ್ರವೀಣ್ ಮನೆಯಲ್ಲಿದ್ದ 3ರನ್ನು ಕೊಲೆಗೈದಿದ್ದ. ಕೂಗಾಟದ ಸದ್ದು ಕೇಳಿದ ಬಾಲಕ ಮನೆಯ ಅಂಗಳದಲ್ಲೇ ಸೈಕಲ್ ಬಿಟ್ಟು ಮನೆಯೊಳಗೆ ಓಡಿದ್ದ. ಇದೇ ವೇಳೆ ಕೃತ್ಯ ಎಸಗಿ ಹೊರಗಡೆ ಬರುತ್ತಿದ್ದ ನರಹಂತಕನ ಕಣ್ಣಿಗೆ ಬಾಲಕ ಆಸೀಮ್ ಬಿದ್ದಾಗಿತ್ತು. ಮನೆಯೊಳಗೆ ಓಡಿ ಬರುತ್ತಿದ್ದಾಗ ಹಾಲ್ನಲ್ಲೇ ಆತನ ಹೊಟ್ಟೆಗೆ ಚೂರಿಯಿಂದ ಇರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ಆಸೀಮ್ ಸ್ಥಳದಲ್ಲೇ ಒದ್ದಾಡಿ ಅಸುನೀಗಿದ್ದಾನೆ. ಕೊಲೆ ಮಾಡಿ 15 ನಿಮಿಷದಲ್ಲಿ ಅಲ್ಲಿಂದ ಉಡುಪಿ ಕರಾವಳಿ ಬಸ್ ನಿಲ್ದಾಣಕ್ಕೆ ಆಟೋದಲ್ಲಿ ಬಂದು ಅಲ್ಲಿಂದ ಪೊಲೀಸರಿಗೆ ತನ್ನ ಗುರುತು ಸಿಗದಂತೆ ಶರ್ಟ್ ಹಾಗೂ ತಲೆಯ ಟೋಪಿಯನ್ನು ಬದಲಿಸಿದ್ದಾನೆ. ನಂತರ ಪೊಲೀಸರ ಕಣ್ತಪ್ಪಿಸಿಕೊಂಡು ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ಬೆಳಗಾವಿಗೆ ತೆರಳಿದ್ದ. ಅಲ್ಲಿಂದ ದೀಪಾವಳಿ ಆಚರಿಸಲು ತನ್ನ ತವರೂರು ಮಹಾರಾಷ್ಟ್ರದ ಸಾಂಗ್ಲಿಗೆ ಹೋಗಲು ಪ್ಲಾನ್ ಮಾಡಿಕೊಂಡಿದ್ದ. ತಾಂತ್ರಿಕ ಸಾಕ್ಷಿಗಳಿಂದಲೇ ಪ್ರವೀಣ್ ಕೆಡ್ಡ ತೋಡಿದ ಅಧಿಕಾರಿಗಳು.
ಸ್ವಿಚ್ ಆಫ್ ಆಗಿದ್ದ ಮೊಬೈಲ್ ಆನ್ ಮಾಡುತ್ತಲೇ ಬೆಲೆಗೆ ಬಿದ್ದ. ತಾಂತ್ರಿಕ ಸಾಕ್ಷ್ಯ ಮತ್ತು ಗುಪ್ತಚರ ವರದಿ ಆಧಾರಗಳ ಮೇಲೆ ನರಹಂತಕ ಪ್ರವೀಣ್ನನ್ನ ಪೊಲೀಸರು ಕೆಡ್ಡಾಗೆ ಕೆಡವಿದ್ದಾರೆ. ಘಟನೆ ಬೆಳಕಿಗೆ ಬಂದ ಕೂಡಲೇ ಅಲರ್ಟ್ ಆಗಿದ್ದ ಉಡುಪಿ ಪೊಲೀಸರು ತನಿಖೆ ಆರಂಭಿಸುವಾಗಲೇ ಒಂದು ಕಣ್ಣನ್ನು ಮಂಗಳೂರು ಏರ್ಪೋರ್ಟ್ನತ್ತ ನೆಟ್ಟಿದ್ದರು. ಐನಾಜ್ ಸಹೋದ್ಯೋಗಿಗಳ ಪೈಕಿ ಪ್ರವೀಣ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದುದು ಪೊಲೀಸರ ಗಮನಕ್ಕೆ ಬಂದಿತ್ತು. ಮಂಗಳವಾರ ಮಧ್ಯಾಹ್ನ ಪ್ರವೀಣ್ ಮೊಬೈಲ್ ಆನ್ ಮಾಡುತ್ತಿದ್ದಂತೆ ಕಾರ್ಯಾಚರಣೆಗೆ ಇಳಿದಿದ್ದ ಪೊಲೀಸರು ಬೆಳಗಾವಿಯ ಕುಡಚಿಯ ಸಂಬಂಧಿಕರ ಮನೆಯಿಂದ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ವಶಕ್ಕೆ ಪಡೆಯಲು ಸಾಧ್ಯವಾಗಿದೆ. ಮೇಲ್ನೋಟಕ್ಕೆ ಹತ್ಯೆಗೆ ಒಂದು ಕಾರಣವಲ್ಲ, 3-4 ಕಾರಣಗಳು ಇರುವ ಸಾಧ್ಯತೆಗಳಿದ್ದು ಸಂಪೂರ್ಣ ತನಿಖೆ ಮಾಡದೆ ಯಾವ ಕಾರಣವನ್ನು ಹೇಳಲು ಸಾಧ್ಯವಿಲ್ಲ ಎಂದು ಉಡುಪಿ ಎಸ್ಪಿ ಹೇಳಿದ್ದಾರೆ. ಐನಾಜ್ಲ ಕುಟುಂಬ ಕೊಲೆ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುತ್ತಿದೆ. ಕೊಲೆಗೆ ಕಾರಣ ಏನು ಎಂಬುದು ಪ್ರಮುಖವಾಗಲಿದೆ. ಐನಾಜ್ ಮತ್ತು ಪ್ರವೀಣ್ ಚೌಗಲೆ ನಡುವಿನ ಸಂಬಂಧಗಳ ಬಗ್ಗೆ ತನಿಖೆ ಮಾಡುತ್ತಿದ್ದೇವೆ. ಆದ್ದರಿಂದ ಮೃತ ಕುಟುಂಬದವರು ಮತ್ತು ಪ್ರವೀಣ್ ಮಧ್ಯೆ ಬೇರೇನಾದರೂ ಸಂಪರ್ಕಗಳಿತ್ತಾ ಎಂಬ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಪೊಲೀಸ್ ಎಸ್ಪಿ ತಿಳಿಸಿದ್ದಾರೆ. ಇಲ್ಲಿ ಒಂದು ಕುಟುಂಬದಲ್ಲಿ 4 ಜನ ಕೊಲೆಯಾಗಿರೋ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ವಿಶೇಷ ತಂಡಗಳನ್ನು ರಚನೆ ಮಾಡಿ ಒಂದು 5 ತಂಡಗಳನ್ನು ರಚನೆ ಮಾಡಿ ಆಮೇಲೆ ಇನ್ನೂ ಅಡಿಷ್ನಲ್ ತಂಡಗಳನ್ನು ಇನ್ನೂ ಒಂದು 3 ತಂಡಗಳನ್ನು ಅಡಿಷ್ನಲ್ ಆಗಿ ರಚನೆ ಮಾಡಿ ಎಲ್ಲರೂ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಸುಮಾರು 15-20 ಜನ ಎಲ್ಲರೂ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ನಿನ್ನೆ ಸಂಜೆ ಒಬ್ಬರು ಸಸ್ಪೆಕ್ಟನ್ನು ಕರ್ಕೊಂಡು ಬಂದ್ವಿ. ಪ್ರವೀಣ್ ಅರುಣ್ ಚೌಗಲೆಯದ್ದು 39 40 ವಯಸ್ಸು ಅವ್ರಿಗೆ ನಿನ್ನೆ ಸಂಜೆ ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಒಂದು ತಂಡ ವಿಶೇಷ ತಂಡ ಹೋಗಿ ಅವರನ್ನು ಕಸ್ಟಡಿಗೆ ತಗೊಂಡು ಇವತ್ತು ಬಂದು ಅವರಿಗೆ ಎನ್ಕ್ವೈರಿ ಮಾಡಿದ್ದಾಗ ಅವರು ಕೊಲೆ ಮಾಡಿದ್ದನ್ನು ಒಪ್ಪಿಕೊಂಡು ಈಗ ಇವತ್ತು ಮಧ್ಯಾಹ್ನ ಅವರನ್ನು ಅರೆಸ್ಟ್ ಪ್ರೊಸೀಜರ್ ಎಲ್ಲ ಮಾಡಿ ತನಿಖಾಧಿಕಾರಿ ಅವರನ್ನು ಈಗ ಮುಂದೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಮೋಟಿವ್ 2-3 ಮೋಟಿವ್ಸ್ ಇದೆಯೇ. ಆರೋಪಿ ಹೇಳಿರೋ ವರ್ಷನನ್ನು ನಾವು ವೆರಿಫೈ ಮಾಡಿ ಕನ್ಫರ್ಮ್ ಮಾಡಿ ಹೇಳ್ತೀವಿ. ಅದರಲ್ಲಿ ವಿಕ್ಟಿಮ್ದು ಫ್ಯಾಮಿಲಿದು ಅವರು ಆರೋಪಿ ಏನು ಹೇಳ್ತಾರೋ ಅದನ್ನು ನಾವು ಚೆಕ್ ಮಾಡಿ ಇನ್ನೊಂದು ಸಾರಿ ಡೀಟೇಲ್ಡಾಗಿ ಹೇಳಿದರೆ ನಮ್ಗೆ ಅನುಕೂಲ ಆಗುತ್ತೆ. ಬಟ್ ಅವರೇ ಮರ್ಡರ್ ಮಾಡಿರೋದು ನಮಗೆ ಟೆಕ್ನಿಕಲ್ ಎವಿಡೆನ್ಸಸ್ ಮತ್ತು ಇತರ ಎವಿಡೆನ್ಸಸ್ನಲ್ಲಿ ಕನ್ಫರ್ಮ್ ಆಗಿದೆ. ಈಗ ಮಾಹಿತಿ ಪ್ರಕಾರ ಅವರು ಐನಾಸ್ ಎಂದು ಹುಡುಗಿಯನ್ನು ಅವ್ರ ಮೇಲೆ ಏನು ಉದ್ದೇಶದಿಂದ ಕೊಲೆ ಮಾಡೋಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಉಳಿದ ಇತರರು ಅವರನ್ನು ತಡೆಯಲಿಕ್ಕೆ ಬಂದಾಗ ಅವಾಗ ತಪ್ಪಿಸ್ಕೊಳ್ಳೋ ಉದ್ದೇಶ ಮತ್ತು ಅವಾಗೆ ಯಾರು ಎವಿಡೆನ್ಸಸ್ ಸಿಗಬಾರದೆಂದು ಉದ್ದೇಶದಲ್ಲಿ ಉಳಿದ 3 ಜನಕ್ಕೆ ಕೊಲೆ ಮಾಡಿರೋದು ನಮಗೆ ಸಾಬೀತಾಗಿದೆ. ಸೊ ಇದು ಆರೋಪಿದ ಕನ್ಫೆಷನಲ್ ಸ್ಟೇಟ್ಮೆಂಟ್ ಇರೋದ್ರಿಂದ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇನ್ನೂ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಅಂತಿಮ ವರದಿನಲ್ಲಿ ನಾವು ಇನ್ನೂ ಕ್ಲಾರಿಟಿಯಾಗಿ ಕೊಡ್ತೀವಿ. ಅದೇನೇ ಇದ್ರೂ ಈ ಬರ್ಬರ ಹತ್ಯಾಕಾಂಡವನ್ನು ಜಾತಿ, ಧರ್ಮ, ಸಮುದಾಯಗಳ ಎಲ್ಲೆ ಮೀರಿ ಜನ ಖಂಡಿಸಿದ್ದಾರೆ. ನರಹಂತಕ ಪ್ರವೀಣ್ ಬಂಧಿಸಿ ಜನ ನೆಟ್ಟಿಸಿರು ಬಿಡುವಂತೆ ಮಾಡಿದ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಪೊಲೀಸರ ಕಾರ್ಯವನ್ನು ಮುಸ್ಲಿಂ ಸಂಘಟನೆಗಳು ಸೇರಿದಂತೆ ಎಲ್ಲ ಸಮುದಾಯ ಮತ್ತು ಜನತೆ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ.